ಪಾಲಕರೇ ಸಂತ ಅಂತೋನಿಯವರೇ, ಪುಣ್ಯ ಪುರುಷರೇ ಮಹಾಬೋಧಕರೇ, ನಮ್ಮೆಲ್ಲರ ಪ್ರಾರ್ಥನೆ ಆಲಿಸಿರಿ. ಪಾಲಕರೇ ಪೋಷಕರೇ ಸಂತ ಅಂತೋನಿಯವರೇ, ಪುಣ್ಯ ಪುರುಷರೇ ಮಹಾಬೋಧಕರೇ, ನಮ್ಮೆಲ್ಲರ ಪ್ರಾರ್ಥನೆ ಆಲಿಸಿರಿ, ಪ್ರಾರ್ಥನೆ ಆಲಿಸಿರಿ. ಬೇಡುವ ಭಕ್ತರ ಕೋರಿಕೆಯ ಪರಿಹಾರ ಮಾಡುತ್ತಾ ಸಂತೈಸಿ ಹರಸುವಿರಿ. ರೋಗ ರುಜಿನ ಬಾಧೆಗಳ ಕ್ಷಣದಿ ಕಳೆಯುವಿರಿ, ವರಗಳ ಸುರಿಸುವಿರಿ, ಕರುಣೆಯನ್ನು ತೋರಿಸಿರಿ ನಮ್ಮಯ ಮೇಲೆ. ನಮಿಸುವೆವು, ವಂದಿಪೆವು, ಹೊಗಳುತ್ತ ಹಾಡುವೆವು. ಪಾಲಕರೇ ಪೋಷಕರೇ ಸಂತ ಅಂತೋನಿಯವರೇ, ಪುಣ್ಯ ಪುರುಷರೇ ಮಹಾಬೋಧಕರೇ, ನಮ್ಮೆಲ್ಲರ ಪ್ರಾರ್ಥನೆ ಆಲಿಸಿರಿ, ಪ್ರಾರ್ಥನೆ ಆಲಿಸಿರಿ. ಜಗದಲ್ಲಿ ಬಾಳಿದ ಶರಣರು ಅವರು, ದೇವಗೆ ಮಣಿದು ಪಾಪವ ತೊರೆದು ತ್ಯಾಗದ ಜೀವನ ನಡೆಸಿದವರು. ಆತ್ಮೀಯರೇ, ಇಂದು ನಾವು ಸಂತ ಅಂತೋಣಿಯವರ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಕೊಂಡಾಡಲು ಒಂದೇ ಮನೆಯ ಮಂದೆಯಂತೆ, ಒಂದೇ ಮನದ ಮಂದೆಯಂತೆ ನಾವೆಲ್ಲರೂ ಇಲ್ಲಿ ಒಟ್ಟಾಗಿ ಸೇರಿದ್ದೇವೆ. ಸಂತ ಅಂತೋಣಿಯವರು ತಮ್ಮ ಜೀವನ ಪರ್ಯಂತ ಅದ್ಭುತ ಹಾಗೂ ಧರ್ಮ ಬೋಧನೆಯಿಂದ ಸಾವಿರಾರು ಆತ್ಮಗಳನ್ನು ಸನ್ಮಾರ್ಗದ ಹಾದಿಯಲ್ಲಿ ನಡೆಸಿ ದೇವರ ಪ್ರೀತಿಯನ್ನು ಪ್ರಚಾರಪಡಿಸಿದರು. ದೇವರ ಪ್ರೀತಿ ಯಾವುದಕ್ಕೂ ಸಾಟಿಯಲ್ಲ, ಏಕೆಂದರೆ ದೇವರ ಪ್ರೀತಿಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಪ್ರೀತಿ ಎಂದಾಕ್ಷಣ ನಮಗೆ ತೋಚುವುದು ಪ್ರಾಪಂಚಿಕವಾದ ಅಳಿದು ಹೋಗುವ ಪ್ರೀತಿ. ಆದರೆ ದೇವರ ಪ್ರೀತಿಯ ಬಗ್ಗೆ ಒಂದು ಕ್ಷಣವೂ ನಾವು ಯೋಚಿಸುವುದಿಲ್ಲ. ನಮ್ಮನ್ನು ತಾಯಿಯಂತೆ, ತಂದೆಯಂತೆ, ಬಂಧು ಬಳಗದಂತೆ ಪ್ರೀತಿಸುವ ಏಕೈಕ ವ್ಯಕ್ತಿ ನಮ್ಮ ಪ್ರೀತಿಮಯ ಪ್ರಭು ಕ್ರಿಸ್ತರು. ಆ ದೇವರನ್ನೇ ನಾವು ಕಡೆಗಣಿಸುತ್ತೇವೆ. ಆದರೆ ಆ ಕಡೆಗಣಿಸುವ ಕ್ಷಣದಲ್ಲೂ ನಮ್ಮನ್ನು ಪ್ರೀತಿಸುವ ದೇವರು ಅವರಾಗಿದ್ದಾರೆ. ದೇವರು ನಮ್ಮನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ನಮ್ಮ ಉದ್ಧಾರಕ್ಕಾಗಿ ದಾರೆ ಎರೆದರು. ವಿಶ್ವಾಸವಿಟ್ಟ ಯಾರೂ ನಾಶವಾಗದಂತೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ. ನಮ್ಮ ಬದುಕು ದೇವರ ಪ್ರೀತಿಯ ದಾನ, ನಮ್ಮ ಉಸಿರೇ ದೇವರ ಕೊಡುಗೆ. ಈ ಅಪಾರ ಪ್ರೀತಿಗೆ ಕೊನೆಯಿಲ್ಲ, ಏಕೆಂದರೆ ದೇವರ ಪ್ರೀತಿ ನಮಗೆ ಸಿಗದಿದ್ದರೆ ನಮ್ಮ ಜೀವನ ಶೂನ್ಯ. ಚಿಂತಿಸಿದರೆ ನಮಗೆ ಸಿಗುವ ಉತ್ತರ ದೇವರಿಲ್ಲದ ಜೀವನ ವ್ಯರ್ಥ, ದೇವರಿಲ್ಲದ ಜೀವನ ಶೂನ್ಯ. ದೇವರು ನಮ್ಮನ್ನು ತಮ್ಮ ಅಂಗೈಯಲ್ಲಿ ಚಿತ್ರಿಸಿ ಹಾಗೂ ಎಲ್ಲ ತರಹದ ಸ್ವಾತಂತ್ರ್ಯವನ್ನು ನೀಡಿ ಎಲ್ಲ ಕಷ್ಟ ಅಪಾಯಗಳಿಂದ ಕಾಪಾಡಿ ಮುನ್ನಡೆಸುತ್ತಿದ್ದಾರೆ. ಇದು ಅವರ ಅಪರಿಮಿತ ಪ್ರೀತಿಗೆ ಸಾಕ್ಷಿಯಾಗಿದೆ. ಆದರೆ ನಾವು ಈ ಪ್ರೀತಿಯನ್ನು ಅರಿಯದೆ ಅನೇಕ ಪಾಪಗಳನ್ನು ಮಾಡಿ ದೇವರ ಪ್ರೀತಿಯಿಂದ ದೂರ ತೆರಳಿದ್ದೇವೆ. ಆದ್ದರಿಂದ ಪಾಪದ ಮಾರ್ಗವನ್ನು ಬಿಟ್ಟು ಪರಿಶುದ್ಧ ಮಾರ್ಗದಲ್ಲಿ ನಡೆದು ದೇವರ ಅಪಾರ ಪ್ರೀತಿಗೆ ಪಾತ್ರರಾಗೋಣ. ಹಾಗೂ ದೇವರು ನಮಗೆ ಕೊಟ್ಟ ಆ ಶಾಶ್ವತವಾದ ಪ್ರೀತಿಯನ್ನು ಸಂತ ಅಂತೋಣಿಯವರ ಬಿನ್ನಹದ ಮೂಲಕ ಇತರರಿಗೆ ಹಂಚಲು ಬೇಕಾದ ಎಲ್ಲ ವರಪ್ರಸಾದಗಳಿಗಾಗಿ ಇಂದಿನ ದಿವ್ಯ ಬಲಿ ಪೂಜೆಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ.
ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಶಾಂತಿ ನಿಮ್ಮಲ್ಲಿ ಇರಲಿ. ಕ್ರಿಸ್ತೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಹಾಗೂ ಸಂತ ಅಂತೋಣಿಯವರ ಭಕ್ತಾದಿಗಳೇ, ಮೊಟ್ಟ ಮೊದಲನೇದಾಗಿ ನೆರೆದಿರುವಂಥ ಎಲ್ಲರಿಗೂ ಈ ಸಂತ ಅಂತೋಣಿಯವರ ಹಬ್ಬದ ಶುಭಾಶಯಗಳು.
ದೇವರು ನಿಮ್ಮ ಭಕ್ತಿಯನ್ನು ವಿಶ್ವಾಸವನ್ನು ಮೆಚ್ಚಿ ಸಂತ ಅಂತೋಣಿಯವರ ಮೂಲಕ ನಿಮ್ಮೊಬ್ಬೊಬ್ಬರಿಗೂ ಬೇಕಾದಂಥ ಹೇರಳವಾದ ಆಶೀರ್ವಾದವನ್ನು ಕರುಣಿಸಲಿ ಅಂತ ಹೇಳಿ ಈ ಬಲಿಪೂಜೆಯನ್ನು ನಾವು ಸಮರ್ಪಿಸುತ್ತಿದ್ದೇವೆ. ನಿಮ್ಮೆಲ್ಲ ಅಗತ್ಯಗಳನ್ನು ಅವಶ್ಯಕತೆಗಳನ್ನು ದೇವರು ಬಲ್ಲವರಾಗಿದ್ದಾರೆ. ಸಂತ ಅಂತೋಣಿಯವರ ಮೂಲಕ ನಿಮಗೆ ಬೇಕಾದಂಥ ಎಲ್ಲ ಅನುಗ್ರಹವನ್ನು ದಯಪಾಲಿಸುತ್ತಾರೆ. ಈಗೋ ಸಂತ ಅಂತೋಣಿಯವರ ಪುಣ್ಯಕ್ಷೇತ್ರಕ್ಕೆ ನೀವು ನಂಬಿಕೆಯಿಂದ ಬಂದಿದ್ದೀರಿ. ಮನೆಗೆ ಬರೀ ಕೈಯಲ್ಲಿ ಹೋಗದೆ ನಿಮಗೆ ಬೇಕಾದಂಥ ಆಶೀರ್ವಾದವನ್ನು ಪಡೆದು ವಿಶೇಷವಾಗಿ ವಿಶ್ವಾಸ ಎಂಬ ಕೊಡುಗೆಯನ್ನು ಪಡೆದು ಇನ್ನು ನೀವು ಇರುವಂಥ ಸ್ಥಳಗಳಲ್ಲಿ ನಿಮ್ಮ ಮನೆಗಳಲ್ಲಿ ಈ ಕ್ರಿಸ್ತನ ವಿಶ್ವಾಸ ಯಾವತ್ತೂ ಪ್ರತಿಬಿಂಬಿಸಲಿ, ಯಾವತ್ತೂ ವಿಶ್ವಾಸದ ಜೀವನ ನಿಮ್ಗಾಗಲಿ, ದೇವರು ನಿಮ್ಮನ್ನು ಹರಸಲಿ ಅಂತ ಹೇಳಿ ನಮ್ಮ ಪ್ರಾರ್ಥನೆ. ಈ ಬಲಿಪೂಜೆಯನ್ನು ಯೋಗ್ಯ ರೀತಿಯಲ್ಲಿ ಅರ್ಪಿಸೋಣ. ಮಾಡಿದ ಪಾಪಗಳನ್ನು ನೆನೆಸಿಕೊಂಡು ದೇವರಿಂದ ಕ್ಷಮೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ದೇವರಿಗೆ ಮಹಿಮೆ ಮಹಿಮೆ, ಭೂಲೋಕದಲ್ಲಿ ಮನುಜರಿಗೆ ಶಾಂತಿ ಲಭಿಸಲಿ. ಮೌನಕದಲ್ಲಿ ದೇವರಿಗೆ ಮಹಿಮೆ ಮಹಿಮೆ, ಭೂಲೋಕದಲ್ಲಿ ಮನುಜರಿಗೆ ಶಾಂತಿ ಲಭಿಸಲಿ. ದೇವರೇ ಪರಲೋಕ ರಾಜರೇ, ಸೃಷ್ಟಿಯ ಒಡೆಯರೇ, ಪ್ರೀತಿಯ ತಂದೆಯೇ, ಪರಲೋಕ ರಾಜರೇ, ಸೃಷ್ಟಿಯ ಒಡೆಯರೇ, ಪ್ರೀತಿಯ ತಂದೆಯೇ, ಹೊಗಳೆವು ಸ್ತುತಿಪೆವು
ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ಪಾದುವದ ಸಂತ ಅಂತೋಣಿಯವರನ್ನು ಅತಿಶಯ ಬೋಧಕರನಾಗಿಯೂ ನಮ್ಮ ಅವಶ್ಯಕತೆಗಳಲ್ಲಿ ಮಧ್ಯಸ್ಥರನಾಗಿಯೂ ನಿಮ್ಮ ಪ್ರಜೆಗಳಾದ ನಮಗೆ ದಯಪಾಲಿಸಿದ್ದೀರಿ. ಕ್ರೈಸ್ತ ಜೀವನದ ಬೋಧನೆಗಳನ್ನು ಅನುಸರಿಸುವ ನಾವು ಅವರ ನೆರವಿನಿಂದ ಎಲ್ಲ ಸಂಕಷ್ಟಗಳಲ್ಲೂ ನಿಮ್ಮ ಸಹಾಯವನ್ನು ಅರಿತುಕೊಳ್ಳುವಂತೆ ಮಾಡಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರಾಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮಾಡಿ ಕಳುಹಿಸಿದನು ಆತ ದೀನ ದಲಿತರಿಗೆ ಶುಭ ಸಂದೇಶ ಬೋಧಿಸಲೆಂದೇ. ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ನನ್ನ ಮೇಲಿದೆ ಸರ್ವೇಶ್ವರ ಸ್ವಾಮಿಯ ಆತ್ಮ, ನನಗೆ ಅಭಿಷೇಕ ಮಾಡಿ ಕಳುಹಿಸನು ಆತ ದೀನ ದಲಿತರಿಗೆ ಶುಭ ಸಂದೇಶ ಬೋಧಿಸಲೆಂದೇ, ಮನನೊಂದವರನ್ನು ಸಂತೈಸಿ ಗುಣಪಡಿಸಲೆಂದೇ, ಬಂಧಿತರಿಗೆ ಬಿಡುಗಡೆಯನ್ನು ಪ್ರಕಟಿಸಲೆಂದೇ, ಸೆರೆಯಾಳುಗಳಿಗೆ ಬಂದ ವಿಮುಕ್ತಿಯಾಗುವುದನ್ನು, ಸರ್ವೇಶ್ವರ ಸ್ವಾಮಿಯ ಅನುಗ್ರಹದ ವರುಷವನ್ನು, ನಮ್ಮ ದೇವರು ಮುಯ್ಯು ತೀರಿಸುವ ದಿನವನ್ನು ಘೋಷಿಸಲೆಂದೇ, ದುಃಖಿತರೆಲ್ಲರಿಗೆ ಸಾಂತ್ವನ ಸಾರಲೆಂದೇ ಕಳುಹಿಸಿದನಾತ ನನ್ನನ್ನು. ಸಿಯೋನಿನ ಶೋಕಾರ್ತರಿಗೆ ಬರೀ ಬೂದಿಗೆ ಬದಲು ಶಿರೋಭೂಷಣ, ದುಃಖ ತಾಪದ ಬದಲು ಆನಂದ ತೈಲ, ಸೊರಗಿದ ಮನಕ್ಕೆ ಮೆಚ್ಚುಗೆಯ ಮೇಲ್ವಸ್ತ್ರ ಒದಗಿಸಲೆಂದೇ ನನ್ನನ್ನು ಕಳುಹಿಸಿದನಾತ. ನೆಟ್ಟಿಹನು ಇವರನ್ನು ಸರ್ವೇಶ್ವರ ತನ್ನ ಮಹಿಮೆಗಾಗಿ, ಹೆಸರ ಪಡೆದವರು ನೀತಿ ವೃಕ್ಷಗಳೆಂಬುದಾಗಿ. ದೇವರ ವಾಕ್ಯವಿದು. ಪ್ರಭು ಕೀರ್ತಿಸುವೆನು ಸದಾ ನಿನ್ನ ಚಲ ಪ್ರೀತಿಯನು. ಕೀರ್ತಿಸುವೆನು ಸದಾ ನಿನ್ನ ಚಲ ಪ್ರೀತಿಯನು. ಪ್ರಭು ಕೀರ್ತಿಸುವೆನು ಸದಾ ನಿನ್ನ ಚಲ ಪ್ರೀತಿಯನು. ಸಾರುವೆನು ತಲತಲಾಂತರಕ್ಕೂ ನಿನ್ನ ಸತ್ಯತೆಯನು. ನಿನ್ನ ಚಲ ಪ್ರೀತಿ ಪ್ರಭು ನನಗೆ ಶಾಶ್ವತ, ನಿನ್ನ ಸತ್ಯತೆ ಆಗಸದಂತೆ ಸ್ಥಿರ ಸ್ಥಾಪಿತ. ಪ್ರಭು ಕೀರ್ತಿಸುವೆನು ಸದಾ ನಿನ್ನ ಚಲ ಪ್ರೀತಿಯನ್ನು. ನಾನಾರಿಸಿದವನೊಡನೆ ಮಾಡಿರುವೆ ಒಪ್ಪಂದ, ನನ್ನ ದಾಸ ದಾವೀದನಿಗಿತ್ತಿರುವೆ ಹಿತರನಾದ ಶಪಥ. ಸ್ಥಾಪಿಸುವೆ ಶಾಶ್ವತವಾಗಿ ನಿನ್ನ ಸಂತತಿಯನು, ಸ್ಥಿರಪಡಿಸುವೆ ಯುಗ ಯುಗಕ್ಕೂ ನಿನ್ನ ಸಿಂಹಾಸನವನು. ಪ್ರಭು ಕೀರ್ತಿಸುವೆನು ಸದಾ ನಿನ್ನ ಚಲ ಪ್ರೀತಿಯನು. ನನ್ನ ಪ್ರೀತಿ ಸತ್ಯತೆಗಳು ಇರುವವು ಅವನೊಂದಿಗೆ, ನನ್ನ ನಾಮ ಪ್ರಯುಕ್ತ ಕೋಡು ಮೂಡುವುದವನಿಗೆ. ನನಗೆ ಪಿತ ದೈವ ದುರ್ಗ ಉದ್ಧಾರಕ ನೀನು, ಇಂತಿದೆ ನನ್ನನ್ನು ಸಂಬೋಧಿಸುವನವನು.
ಕೀರ್ತಿಸುವೆನು ಸದಾ ನಿನ್ನ ಅಚಲ ಪ್ರೀತಿಯನ್ನು. ಕರ್ತರು ನಿಮ್ಮೊಡನೆ ಇರಲಿ. ಸಂತ ಲೂಕನು ಬರೆದ ಶುಭ ಸಂದೇಶದಿಂದ ವಾಚನ. ಯೇಸು ಸ್ವಾಮಿ ಇನ್ನೂ 72 ಮಂದಿಯನ್ನು ನೇಮಿಸಿ ಅವರನ್ನು ಇಬ್ಬಿಬ್ಬರನ್ನಾಗಿ ತಾವೇ ಹೋಗಲಿದ ಊರುಗಳಿಗೂ ಸ್ಥಳಗಳಿಗೂ ಮುಂದಾಗಿ ಕಳುಹಿಸಿದರು. ಕಳಿಸುವಾಗ ಅವರಿಗೆ ಹೇಳಿದ್ದೇನೆಂದರೆ, ಬೆಳೆ ಏನೋ ಹೇರಳವಾಗಿದೆ, ಕೊಯ್ಲುಗಾರರು ವಿರಳ. ಆದುದರಿಂದ ಕೊಯ್ಲಿಗೆ ಆಳುಗಳನ್ನು ಕಳಿಸುವಂತೆ ಬೆಳೆಯ ಯಜಮಾನನನ್ನು ಬೇಡಿಕೊಳ್ಳಿ. ಹೋಗಿರಿ, ತೋಳಗಳ ನಡುವೆ ಕುರಿಮರಿಗಳನ್ನು ಬಿಟ್ಟಂತೆ ನಾನು ನಿಮ್ಮನ್ನು ಕಳುಹಿಸುತ್ತೇನೆ. ಹಣದ ಚೀಲವನ್ನಾಗಲಿ ಜೋಳಿಗಳನ್ನಾಗಲಿ ಪಾದರಕ್ಷೆಗಳನ್ನಾಗಲಿ ತೆಗೆದುಕೊಂಡು ಹೋಗದಿರಿ. ದಾರಿಯಲ್ಲಿ ಯಾರಿಗೂ ವಂದನೋಪಚಾರಗಳನ್ನು ಮಾಡಿಕೊಂಡಿರಬೇಡಿ. ನೀವು ಯಾವ ಮನೆಗೆ ಹೋದರೂ ಈ ಮನೆಗೆ ಶಾಂತಿ ಎಂದು ಆಶೀರ್ವಾದ ಮಾಡಿ. ಶಾಂತಿ ಪ್ರಿಯನು ಅಲ್ಲಿದ್ದರೆ ನಿಮ್ಮ ಆಶೀರ್ವಾದವು ಅವನ ಮೇಲೆ ನೆಲೆಸುವುದು, ಇಲ್ಲವಾದರೆ ಅದು ನಿಮಗೆ ಹಿಂತಿರುಗುವುದು. ಮನೆಯಿಂದ ಮನೆಗೆ ಹೋಗದೆ ಆ ಮನೆಯಲ್ಲೇ ತಂಗಿದ್ದು ಅಲ್ಲಿಯವರು ಕೊಡುವ ಅನ್ನಪಾನಿಗಳನ್ನು ಸೇವಿಸಿರಿ. ದುಡಿಮೆಗಾರನು ಕೂಲಿಗೆ ಬಾಧ್ಯಸ್ಥನು. ನೀವು ಯಾರ ಊರಿಗೆ ಹೋದರೂ ಜನರು ನಿಮ್ಮನ್ನು ಸ್ವಾಗತಿಸಿದಾಗ ಅವರು ಬಡಿಸಿದ್ದನ್ನು ಭುಜಿಸಿರಿ. ಅಲ್ಲಿರುವ ರೋಗಿಗಳನ್ನು ಗುಣಪಡಿಸಿರಿ. ದೇವರ ಸಾಮ್ರಾಜ್ಯ ನಿಮ್ಮನ್ನು ಸಮೀಪಿಸಿದೆ ಎಂದು ತಿಳಿಸಿರಿ. ಪ್ರಭುವಿನ ಶುಭ ಸಂದೇಶವಿದು. ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಸಂತ ಅಂತೋಣಿಯವರ ಹಬ್ಬವನ್ನು ಇಷ್ಟೊಂದು ಆಡಂಬರದಿಂದಲೂ ಇಷ್ಟೊಂದು ಸಂತಸದಿಂದಲೂ ನಾವು ಆಚರಿಸುತ್ತಿರುವಾಗ ಈ ಒಂದು ಪುಣ್ಯ ಕ್ಷೇತ್ರಕ್ಕೆ ಅನೇಕ ಹರಕೆಗಳನ್ನು ಅನೇಕ ಅಭಿಪ್ರಾಯಗಳನ್ನು ಮನಸ್ಸಲ್ಲಿಟ್ಟುಕೊಂಡು ಇಲ್ಲಿ ಬಂದಿರುವಂತ ನಮ್ಮೆಲ್ಲರಿಗೂ ದೇವರು ಇಂದು ಒಂದು ಸಂದೇಶವನ್ನು ಕೊಡುತ್ತಾರೆ. ಈ ಸಂದೇಶವನ್ನು ನಾವು ಬರೀ ಕಿವಿಯಲ್ಲಿ ಆಲಿಸಿದರೆ ಮಾತ್ರ ಸಾಲದು, ನಮ್ಮ ಹೃದಯದಲ್ಲಿ ಹೊತ್ತುಕೊಂಡು
ನಾವು ಮನೆಗೆ ಹೋಗುವಾಗ ಅದನ್ನ ಮನಸ್ಸಲ್ಲಿಟ್ಟುಕೊಂಡು ನಾವು ಯಾವತ್ತೂ ಕ್ರಿಸ್ತನಿಗೆ ಪ್ರಾಮಾಣಿಕನಾಗಿ ವಿಶ್ವಾಸದ ಜೀವದಲ್ಲಿ ಜೀವಿಸಲಿಕ್ಕೆ ಪ್ರಯತ್ನಿಸಬೇಕು. ಆಗ ನೋಡಿ, ಈ ಪುಣ್ಯಕ್ಷೇತ್ರಕ್ಕೆ ಬಂದಿರುವಂಥ ನಿಮ್ಮ ಉದ್ದೇಶ, ಈ ಒಂದು ಹಬ್ಬ ಆಚರಣೆಯಲ್ಲಿ ಭಾಗವಹಿಸುವ ನಮ್ಮೆಲ್ಲರ ಉದ್ದೇಶ ಫಲದಾಯಕವಾಗುತ್ತೆ. ಸಂತ ಅಂತೋಣಿಯವರ ಜೀವನದ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತು. ಆದರೂ ಇವತ್ತು ಈ ಹಬ್ಬದ ದಿನದಂದು ಒಂದಿಷ್ಟು ಮೆಲುಕಾಕುವುದು ಚಂದ. 1195ರಲ್ಲಿ ಅವರು ಪೋರ್ಚುಗಲ್ ದೇಶದ ಲಿಸ್ಬನ್ ನಗರದಲ್ಲಿ ಜನಿಸಿದರು. ಒಳ್ಳೆಯ ಕುಟುಂಬ. ಸಣ್ಣ ವಯಸ್ಸಿನಿಂದಲೇ ಇವರು ತುಂಬಾ ಭಕ್ತಿಯಲ್ಲೂ ವಿಶ್ವಾಸದಲ್ಲಿ ಬೆಳೆದವರು. ಗುರುವಾಗಬೇಕು, ದೇವರಿಗೆ ಸೇವೆ ಮಾಡಬೇಕು ಎಂಬ ಹಂಬಲ, ಆಸೆ. ಇವರು ಅಗಸ್ಟಿನಿಯನ್ ಸಭೆಯನ್ನು ಮೊದಲು ಸೇರ್ತಾರೆ. ಈ ಸಭೆಯ ಮೂಲಕ ದೇವರಿಗೆ ಸೇವೆ ಮಾಡಬೇಕು ಅಂತೇಳಿ ಒಂದು ದಿನ ಅವರು ತಾನು ವಾಸವಾಗಿದ್ದ ಸ್ಥಳದಲ್ಲಿ ಒಂದು ದೊಡ್ಡ ಮೆರವಣಿಗೆ ನೋಡ್ತಾರೆ. ಫ್ರಾನ್ಸಿಸ್ಕನ್ ಸಭೆಗೆ ಸೇರಿದ ಕೆಲವು ಮಿಷನರಿಗಳು ತನ್ನ ಸ್ವಂತ ಊರಿನಿಂದ ಹೊರದೇಶಕ್ಕೆ ಹೋದವರು ಮರಾಕೋ ಎಂಬ ಸ್ಥಳದಲ್ಲಿ ರಕ್ತಸಾಕ್ಷಿಯಾಗಿ ಮಾಡಿದ್ದು, ಅವರ ಅಂತ್ಯಕ್ರಿಯೆಗಾಗಿ ಆ ಒಂದು ರಕ್ತಸಾಕ್ಷಿಗಳಾದಂಥ ಮರಣ ಹೊಂದಿದ ಈ ಫ್ರಾನ್ಸಿಸ್ಕನ್ ಸಭೆಗೆ ಸೇರಿದ ಆ ಸಹೋದರರನ್ನು ಮೆರವಣಿಗೆಯಲ್ಲಿ ತಕೊಂಡು ಬರೋದನ್ನು ನೋಡ್ತಾರೆ. ಇವರಿಗೆ ಇದನ್ನು ನೋಡಿದ ತಕ್ಷಣ, ನಾನು ಯಾಕೆ ಹೀಗೆ ದೇವರ ಸುವಾರ್ತೆಯನ್ನು ಸಾರಕೂಡದು? ಮನೆಯನ್ನು ಬಿಟ್ಟರು ಸರಿ, ನನ್ನ ಕುಟುಂಬವನ್ನು ಬಿಟ್ಟರು ಸರಿ, ನನ್ನ ಈ ಊರನ್ನು ಬಿಟ್ಟರು ಸರಿ, ನಾನು ಸುವಾರ್ತೆಯನ್ನು ಸೇರುವ ಸೇವಕನಾಗಿ ನಾನು ಕೂಡ ಯಾಕೆ ರಕ್ತಸಾಕ್ಷಿ ಆಗಕೂಡದು ಅಂತೇಳಿ ಒಂದು ಹಂಬಲ, ಒಂದು ಪ್ರೇರಣೆ, ಒಂದು ಆಸೆ. ಅವರು ಫ್ರಾನ್ಸಿಸ್ಕನ್ ಸಭೆಯನ್ನು ಸೇರ್ತಾರೆ. ಫ್ರಾನ್ಸಿಸ್ಕನ್ ಸಭೆಯನ್ನು ಸೇರಿ ತನ್ನ ಊರನ್ನು ಬಿಟ್ಟು ಇಟಲಿ ದೇಶಕ್ಕೆ ಹೋಗಿ ತದನಂತರ ಅಲ್ಲಿ ಅನೇಕ ಬೋಧನಾ ಕಾರ್ಯವನ್ನು ಮಾಡಿ, ಪವಾಡ ಕಾರ್ಯಗಳನ್ನು ಮಾಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗುತ್ತಾರೆ. ಇವರು ಬದುಕಿದ್ದು ಬರೀ 36 ವರ್ಷ ಮಾತ್ರ. 1231ನೇ ಇಸ್ವಿಯಲ್ಲಿ ಇವರು ಮೃತಪಟ್ಟರು. ಬರೀ 36 ವರ್ಷಗಳಲ್ಲಿ ಇವರು ಈ ಲೋಕದಲ್ಲಿದ್ದಾಗ ಮಾಡಿದಂಥ ಅಪಾರವಾದಂಥ ಸೇವಾ ಕಾರ್ಯ ದೇವರಿಗೂ ಧರ್ಮಸಭೆಗೂ ಜನರಿಗೂ ಅಷ್ಟಿಷ್ಟಲ್ಲ. ವಿಶೇಷವಾಗಿ ತನ್ನ ಬೋಧನೆಯ ಮೂಲಕ ಅನೇಕ ಘಟನೆಗಳನ್ನು ನಾವು ಓದಿದ್ದೇವೆ, ಕೇಳಿದ್ದೇವೆ. ಹೇಗೆ ಬೋಧನೆಯನ್ನು ಮಾಡುವಾಗ ಮೀನುಗಳು ಕೂಡ ಸಮುದ್ರದ ತೀರಕ್ಕೆ ಬರ್ತಿದ್ದವಂತೆ ಬೋಧನೆಯನ್ನು ಕೇಳಲಿಕ್ಕೆ. ಅನೇಕರು ಮನಪರಿವರ್ತನೆ ಹೊಂದಿದರು, ಅನೇಕರು ತಮ್ಮ ಜೀವನವನ್ನೇ ಬದಲಾಯಿಸಿಕೊಂಡರು. ದೇವರ ಸುವಾರ್ತೆಯನ್ನ ಇವರ ಮೂಲಕ ಕೇಳುವಾಗ ಇವರ ಕೇಳುವಂತ ವ್ಯಕ್ತಿಗಳ ಜೀವನದಲ್ಲಿ ಅದ್ಭುತಗಳು ನಡೆದವು. ಮಾರ್ಪಾಡು ಅನ್ನೋದು, ಮನಪರಿವರ್ತನೆ ಎಂಬುದು ಒಂದು ಅದ್ಭುತ ಕಾರ್ಯ. ನಾವು ಬರೀ ಕಣ್ಣಿಗೆ ಕಾಣುವಂತ ಅದ್ಭುತ ಕಾರ್ಯಗಳನ್ನು ಮಾತ್ರ ನೋಡ್ತೇವೆ. ತಕ್ಷಣ ನನಗೇನೋ ಒಂದು ಆಯ್ತು, ತಕ್ಷಣ ನನಗೇನೋ ಒಂದು ಸಿಕ್ಕಿತು, ತಕ್ಷಣ ನನಗೆ ಏನಾಗಬೇಕಿತ್ತು ಅದು ನೆರವೇರಿತು, ಅದು ಮಾತ್ರ ಅದ್ಭುತವಲ್ಲ. ದೇವರು ತನ್ನ ಸೇವಕರ ಮೂಲಕ ಈ ಒಂದು ವಾರ್ತೆಯ ಮೂಲಕ ಮನಪರಿವರ್ತನೆ ಹೊಂದಿಸುವಾಗ, ಅವರ ಹೃದಯವನ್ನು ಸ್ಪರ್ಶಿಸುವಾಗ, ಜೀವನದಲ್ಲಿ ಒಂದಿಷ್ಟು ಮಾರ್ಪಾಡನ್ನು ತಂದುಕೊಡುವಾಗ ಅದ್ಭುತ ಅದ್ಭುತ ಅದು. ಪ್ರಿಯ ಸಹೋದರ ಸಹೋದರಿಯರೇ, ಸಂತ ಅಂತೋಣಿಯವರ ಜೀವನದಲ್ಲಿ ವಿಶೇಷವಾಗಿ ಅವರು ಮೃತಪಟ್ಟ ಮೇಲೆ ಎಲ್ಲರನ್ನೂ ಅಚ್ಚರಿಗೊಳಿಸುವಂತ ವಿಷಯ ಏನು? ಅವರ ಭಕ್ತಿ ಇವತ್ತುವರೆಗೂ ಎಲ್ಲೆಲ್ಲಿಯೂ ನಡೀತಿದೆ, ಅದು ಒಂದು ಕಡೆ ಇರಬಹುದು. ಅವರ ನಾಲಿಗೆ ಬಗ್ಗೆ ನೀವು ಕೇಳಿರಬೇಕು. ಅಳಿಯದೆ ಇಂದಿಗೂ ಉಳಿದಿರುವಂತ ಒಂದು ಅಂಗ ಸಂತ ಅಂತೋಣಿಯವರ ಅಂಗ ನಾಲಿಗೆ. 1267ನೇ ಇಸ್ವಿಯಲ್ಲಿ ಸುಮಾರು ಅವರು ಮೃತಪಟ್ಟು 36 ವರ್ಷಗಳ ನಂತರ ಇವರ ಒಂದು ಶರೀರವನ್ನ ಮರಳಿ ತೆಗಿತಾರೆ. ತೆಗೆಯುವಾಗ ಶರೀರದ ಬೇರೆ ಎಲ್ಲ ಅಂಗಗಳು ಎಲ್ಲವೂ ಮಣ್ಣಿಗೆ ಮಣ್ಣಾಗಿ ಹೋಗಿರುವಂತ ಪರಿಸ್ಥಿತಿ. ನಾಲಿಗೆ ಒಂದು ಬಿಟ್ಟು, ನಾಲಿಗೆ ಹಾಗೆಯೇ
ಉಳಿದಿತ್ತು ಅಳಿಯದೆ. ಇವತ್ತಿಗೂ ಕೂಡ ರೋಮ್ನಲ್ಲಿರುವಂತಹ ಪದುವ ಎಂಬ ಸ್ಥಳದಲ್ಲಿ ಒಂದು ದೊಡ್ಡ ಒಂದು ಪಾತ್ರೆಯಲ್ಲಿ, ಗಾಜಿನ ಪಾತ್ರೆಯಲ್ಲಿ ಅದನ್ನಿಟ್ಟು ಜನರು ಅಲ್ಲಿ ಬರುವಂತ ಯಾತ್ರಾರ್ಥಿಗಳು ಅದನ್ನು ನೋಡಿ ಅಲ್ಲಿ ಪ್ರಾರ್ಥಿಸುವಂತ ಅವಕಾಶವನ್ನ ಮಾಡಿಕೊಟ್ಟಿರುತ್ತಾರೆ. ಮನುಷ್ಯನ ದೇಹದಲ್ಲಿ ಪ್ರಿಯರೇ ನಾಲಿಗೆ ಬಹಳ ಮುಖ್ಯ. ಒಂದೊಂದು ಅಂಗವೂ ಬಹಳ ಮುಖ್ಯ. ವಿಜ್ಞಾನ ಏನ್ ಹೇಳುತ್ತಂದ್ರೆ, ನಾವು ಸತ್ತಾಗ ನಮ್ಮನ್ನ ಮಣ್ಣಿನಲ್ಲಿ ಹೂತಿದಾಗ ಮೊದಲು ಅಳಿದು ಹೋಗುವಂತ ವಸ್ತು ನಾಲಿಗೆಯಂತೆ. ಯಾಕಂದ್ರೆ ದೇಹದಲ್ಲಿರುವಂತ ಅತಿ ಮೃದುವಾದಂತ ಒಂದು ಅಂಗ ಈ ನಾಲಿಗೆ. ಬಹಳ ಸೂಕ್ಷ್ಮವಾಗಿ ಇರುವಂತ ಒಂದು ಅಂಗ ಈ ನಾಲಿಗೆ. ಬೇರೆ ಅಂಗಗಳೆಲ್ಲವೂ ಕೆಲವು ಸಮಯಗಳು ತೆಗೆದುಕೊಂಡಾಗ ತಕ್ಷಣ ಮಣ್ಣಿಗೆ ಮಣ್ಣಾಗಿ ಅಳಿದು ಹೋಗುವಂತ ಅಂಗ ನಾಲಿಗೆ. ಮೃದುವಾದಂತ ಒಂದು ವಸ್ತು. ಸಂತ ಅಂತೋಣಿಯವರ ಜೀವನದಲ್ಲಿ ಅವರ ಒಂದು ಶರೀರವು ಮಿಕ್ಕ ಅಂಗಗಳೆಲ್ಲವೂ ಅಳಿದು ಹೋದರೂ ಕೂಡ ಅವರ ನಾಲಿಗೆ ಅಳಿದು ಹೋಗದೆ ಇರುವಂತ ಕಾರಣ ಏನು? ದೇವರ ಸುವಾರ್ತೆಯನ್ನ ಸಾರಿದ, ದೇವರಿಗೆ ಸಾಕ್ಷಿಯಾಗಿದ್ದ, ದೇವರ ಹೆಸರಿನಲ್ಲಿ ಪವಾಡಗಳನ್ನು ಮಾಡಿದ ಈ ಅದ್ಭುತ ಸಂತರ ಮೂಲಕ ಏನೋ ಒಂದು ವಿಶೇಷ ಸಂದೇಶವನ್ನ ಇಡೀ ಮನುಜಕುಲಕ್ಕೆ ದೇವರು ನೀಡುತ್ತಿದ್ದಾರೆ. ನಮ್ಮ ಕಥೋಲಿಕ ಧರ್ಮಸಭೆಯ ಚರಿತ್ರೆಯನ್ನು ನೋಡುವಾಗ 4 ಜನರ ನಾಲಿಗೆಗಳು ಇನ್ನೂ ಉಳಿದಿವೆ ಅಂತೆ, ಅಳಿಯದೆ. ಮೊದಲನೇದು ಸ್ನಾನಿಕ ಯೋವಾನರ ನಾಲಿಗೆ, ಸತ್ಯವನ್ನೇ ನುಡಿಯುತ್ತಿದ್ದಂಥ ನಾಲಿಗೆ, ಸರಿಯಾದದ್ದನ್ನೇ ನುಡಿಯುತ್ತಿದ್ದಂಥ ನಾಲಿಗೆ, ಯಾವುದೇ ಒಂದು ಭಯ ಭೀತಿ ಇಲ್ಲದೆ ನೇರವಾಗಿ ದಿಟ್ಟತನದಿಂದ ಹೇಳುವಂತ ಮಾತನಾಡುವಂತ ನಾಲಿಗೆ. ಆ ಶಿರವನ್ನ ಕೊಯ್ದು ತಟ್ಟೆಯಲ್ಲಿ ತಂದು ಹೇರೋದಿಳಿಗೆ ನೀಡುವಾಗ ಏನ್ ಮಾಡಿದಳಂತೆ ಅವಳು? ತನ್ನ ಪಕ್ಕದಲ್ಲಿದ್ದಂಥ ಚೂರಿಯನ್ನು ತೆಗೆದು ಆತನ ಬಾಯಿಂದ ಹೊರಗಿದ್ದ ನಾಲಿಗೆಯನ್ನ ತಿವಿಯುತ್ತಾಳೆ. ಈ ನಾಲಿಗೆಯಿಂದ ತಾನೇ ನನ್ನ ಜೀವನ ಹಾಳು ಮಾಡಿದೆ ನೀನು, ಈ ನಾಲಿಗೆಯಿಂದ ತಾನೇ ನನಗಿಷ್ಟೊಂದು ತೊಂದರೆ ಮಾಡಿದೆ ನೀನು ಮಾನಸಿಕವಾಗಿ ಅಂತ ಹೇಳಿ ತಿವಿದಲಂತೆ. ಆ ನಾಲಿಗೆ ಇನ್ನೂ ಅಳಿಯದೇ ಇದೆ ಅಂತ ಹೇಳಿ ನಮ್ಮ ಸಂಪ್ರದಾಯ. ಎರಡನೇದಾಗಿ ಸಂತ ಜಾನ್ ನಿಪೋಸಿನ್ ಅಂತ ಹೇಳುವಂತ ಒಬ್ಬ ಸಂತರು, ಇವರ ನಾಲಿಗೆ ಕೂಡ ಇನ್ನೂ ಉಳಿದಿದೆ ಅಂತ ಹೇಳಿ. ಇವರು ಒಬ್ಬ ಗುರುವಾಗಿ ಪಾಪ ವಿಜ್ಞಾಪನೆ ಸಂಸ್ಕಾರದಲ್ಲಿ ಕೇಳುವಂತ ವಿಷಯಗಳನ್ನು ಯಾರಿಗೂ ಹೇಳಕೂಡದು, ಆ ಸತ್ಯಗಳನ್ನ ಯಾರ ಜೊತೆಗೆ ಹಂಚಕೂಡದು ಎಂಬುದು ಧರ್ಮಸಭೆಯ ಒಂದು ಕಟ್ಟುನಿಟ್ಟಾದ ನಿಯಮ. ಗುರುಗಳಾದ ನಾವುಗಳು ಯಾವುದೇ ರೀತಿಯಲ್ಲಿ ಭಕ್ತಾದಿಗಳಿಂದ ನಾವು ಆಲಿಸುವಂತ ಪಾಪಗಳ ಆ ಒಂದು ವಿಷಯ ನಾವು ಯಾರೊಂದಿಗೂ ಹಂಚಿಕೊಳ್ಳುವಂತಿಲ್ಲ, ಅದರ ಪ್ರಜ್ಞೆಯನ್ನು ಕೂಡ ನಾವು ಬಳಸುವಂತಿಲ್ಲ ಎಂಬುದು ಧರ್ಮಸಭೆಯ ಒಂದು ನಿಯಮ. ಈ ರೀತಿ ಇರುವಾಗ ಆ ಒಂದು ಪಾಪ, ಯಾರೋ ಒಬ್ಬರು ಹೇಳಿದ ಪಾಪವನ್ನ, ಆ ವಿಷಯವನ್ನ ತಿಳಿಸ್ಬೇಕು ಅಂತ ಹೇಳಿ ದಂಡಿಸಿ ರಕ್ತ ಸಾಕ್ಷಿಯಾಗಿ ಇವರು ಪ್ರಾಣವನ್ನ ನೀಡಿದ್ರಾಗಲೂ ಕೂಡ ಇವರು ಆ ಒಂದು ನಿಯಮವನ್ನು ಪಾಲಿಸದೆ ದೇವರಿಗೂ ಧರ್ಮಸಭೆಗೂ ಪ್ರಾಮಾಣಿಕವಾಗಿ ಬಾಳಿದರು. ಅವರ ನಾಲಿಗೆ ಇನ್ನೂ ಉಳಿದಿದೆ ಅಂತೆ. ಮೂರನೇದಾಗಿ ಸಂತ ಕ್ರಿಸ್ಟಿನಾ ಬಸಲೆನೋ ಅಂತ ಹೇಳಿ ಇಟಲಿ ದೇಶದವರು. ಈಕೆ ಒಳ್ಳೆ ಗಾಯಕಿ, ಚೆನ್ನಾಗಿ ಹಾಡ್ತಿದ್ಲು. ದೇವರ ಮಹಿಮೆ, ಕ್ರಿಸ್ತನಿಗಾಗಿ ಹೊಗಳುತ್ತಾ ಹಾಡುತ್ತಾ ಬರೀ ಹಾಡಿನ ರಾಗದಲ್ಲೇ ಈಕೆ ದೇವರಿಗೆ ಮಹಿಮೆಯನ್ನು ಸಲ್ಲಿಸುತ್ತಿರುವಾಗ ಈ ಹಾಡನ್ನು ನಿಲ್ಲಿಸಬೇಕು, ಕ್ರಿಸ್ತನನ್ನ ನೀನು ಹೊಗಳಕೂಡುದು, ಕ್ರಿಸ್ತನ ಹೆಸರನ್ನು ನೀನು ಉಚ್ಚರಿಸಕೂಡುದು ಅಂತ ಹೇಳುವಾಗ ಈಕೆ ಯಾರಿಗೂ ಭಯಭೀತಿ ಇಲ್ಲದೆ ತನ್ನ ಹಾಡನ್ನ ಮುಂದುವರಿಸಿಕೊಂಡಿರುವಾಗ ಈಕೆ ನಾಲಿಗೆಯನ್ನ ತುಂಡು ಮಾಡ್ತಾರೆ. ಚರಿತ್ರೆ ಹೇಳುತ್ತೆ, ನಾಲಿಗೆ ಇಲ್ಲದೆಯೇ ಹಾಡನ್ನು ಮುಂದುವರಿಸಿದಳು. ದೇವರ ಮಹಿಮೆಗಾಗಿ, ಕ್ರಿಸ್ತನ ಮಹಿಮೆಗಾಗಿ ಹೊಗಳುತ್ತಾ ಸಾರುತ್ತಾ ಅವಳು ಹಾಡನ್ನು ಮುಂದುವರಿಸಿಕೊಂಡೇ ಈಕೆ ಮೃತಪಟ್ಟಳು ಎಂಬುದಾಗಿ. ಇನ್ನು ನಮ್ಮ ಸಂತ ಅಂತೋಣಿಯವರ ನಾಲಿಗೆ. ಪ್ರಿಯ ಸಹೋದರ ಸಹೋದರಿಯರೇ, ನಾಲಿಗೆ ಮನುಷ್ಯನ ಜೀವನದಲ್ಲಿ ಬಹಳ ಮುಖ್ಯ. ನಮ್ಮೆಲ್ಲರಿಗೂ ಒಂದೊಂದು ನಾಲಿಗೆ ಇದೆ, ಆದರೆ ಯಾವ ರೀತಿ ನಾವು ಬಳಸ್ತೀವಿ?
ದೇವರ ಮಹಿಮೆಗಾಗಿ ಬಳಸ್ತಿದೀವಿಯೇ? ದೇವರು ಶುಭ ಸಂದೇಶದಲ್ಲಿ ನೀಡಿರುವಂತಹ ಮೌಲ್ಯಗಳಿಗಾಗಿ ಬಳಸ್ತಿದೀವಿಯೇ? ನಮ್ಮ ನಿಜ ಜೀವನದಲ್ಲಿ ಈ ನಾಲಿಗೆಯಿಂದ ಎಷ್ಟೊಂದು ಒಳ್ಳೆಯದಾಗಿದೆ, ಎಷ್ಟೊಂದು ಕೆಟ್ಟದಾಗಿದೆ ಇತರರಿಗೆ. ಆತ್ಮವಿಮರ್ಶನೆ, ಅವಲೋಕನೆ ಮಾಡಿಕೊಳ್ಳುವಂತ ಸಮಯ. ದೇವರು ನಮಗೆ ಕೊಟ್ಟಿರುವಂತ ಒಂದೊಂದು ಅಂಗವು ಅವರ ಮಹಿಮೆಗಾಗಿ. ದೇವರು ನಮಗೆ ಕೊಟ್ಟಿರುವಂತ ನಾಲಿಗೆಯ ಮೂಲಕ ಅವರನ್ನು ಮಹಿಮೆ ಪಡಿಸಬೇಕು. ಭಾನುವಾರ ಒಂದು ದಿವಸ ಪೂಜೆಗೆ ಹೋಗಿ ಅಥವಾ ಇಂಥ ಪುಣ್ಯಕ್ಷೇತ್ರಗಳಿಗೆ ಬಂದು ನಾವು ಜಪ ಮಾಡಿ ನಾವು ಪ್ರಾರ್ಥಿಸುವುದು ಮಾತ್ರವಲ್ಲ, ನಮಗೆ ಬೇಕಾದಂಥದನ್ನು ಇದು ಅದು ಅಂತ ಕೇಳಿಕೊಳ್ಳಲು ಮಾತ್ರವಲ್ಲ, ನನ್ನ ವ್ಯಕ್ತಿತ್ವವನ್ನೇ ನನ್ನ ಸ್ವಾರ್ಥತೆಗಾಗಿ ನಾನು ಬಳಸುವಂತ ನಾಲಿಗೆ ಅಲ್ಲ, ದೇವರ ಮಹಿಮೆಗಾಗಿ ಅಂತ ಹೇಳುವಾಗ ಇತರರ ಒಳಿತಿಗಾಗಿಯೂ ಎಂಬುದನ್ನು ಮರೆಯಕೂಡದು ಪ್ರಿಯರೇ. ಈ ನಾಲಿಗೆ ಕೆಲವು ಸಮಯಗಳಲ್ಲಿ ಖಂಡಿತವಾಗ್ಲೂ ನಮ್ಮೆಲ್ಲರಿಗೂ ಗೊತ್ತು, ಎಷ್ಟು ಜನರ ಜೀವನವನ್ನ ನಾಶ ಮಾಡಿದೆ, ಎಷ್ಟು ಜನರ ಜೀವನಕ್ಕೆ ಕೇಡನ್ನು ತಂದಿದೆ, ಎಷ್ಟು ಜನರ ಮುಂದಿನ ಭವಿಷ್ಯ ಜೀವನಕ್ಕೆ ಕಂಟಕವನ್ನು ತಂದಿದೆ. ಆತ್ಮವಿಮರ್ಶನೆ ಮಾಡಿಕೊಳ್ಳಬೇಕು. ಹೆಚ್ಚು ಹೆಚ್ಚು ಜವಾಬ್ದಾರಿ ನಮಗೆ ಇರುವಾಗ, ಹೆಚ್ಚು ಹೆಚ್ಚು ಜವಾಬ್ದಾರಿಯನ್ನು ನಾವು ವಹಿಸಿಕೊಳ್ಳುವಾಗ, ಹೆಚ್ಚು ಹೆಚ್ಚು ವಿಶೇಷ ಪ್ರಾಮಾಣಿಕತೆ ನಿಷ್ಠೆಯಿಂದ ನಾವು ವರ್ತಿಸಬಹುದು. ನಮ್ಮ ಆದ್ಯ ಕರ್ತವ್ಯ. ಸಿರಾಕರ ಗ್ರಂಥ ಹೇಳುತ್ತೆ, ಮನೆಗೆ ಹೋಗಿ ಓದಿ 28ನೇ ಅಧ್ಯಾಯ. ಈ ನಾಲಿಗೆಯನ್ನು ನಾವು ಹೇಗೆ ಇಟ್ಕೋಬೇಕು ಅಂತ ಸಿರಾಕನ್ನು ಹೇಳ್ತಾನೆ. ಆ ಒಂದು ಗ್ರಂಥದಲ್ಲಿ ಹೇಳಲಾಗಿದೆ, ಮನೆಗೆ ಕಬ್ಬಿಣದ ಬಾಗಿಲನ್ನು ಹಾಕಿ ಹೇಗೆ ಬೀಗ ಹಾಕ್ತೀರೋ ಆ ರೀತಿ ನಾಲಿಗೆಯನ್ನ ನೀವು ಬೀಗ ಆಗಿ ಇಟ್ಕೋಬೇಕು ಅಂತ ಹೇಳಿ ಸಿರಾಕನ್ನು ಹೇಳ್ತಾನೆ. ಅಂದರೆ ಅಷ್ಟು ಜೋಪಾನವಾಗಿ ಇಟ್ಟುಕೊಳ್ಬೇಕು. ಮಾತು ನಮ್ಮ ನಾಲಿಗೆಯಿಂದ ಏನು ಹೊರ ಹೊಮ್ಮುತ್ತೋ ಅದನ್ನ ನಿಗಾ ಇಟ್ಟು ನಾವು ಗಮನಿಸಬೇಕು. ನಿರ್ಲಕ್ಷ್ಯವಾಗಿ ಏನೋ ಬೇಜವಾಬ್ದಾರಿಯಿಂದ ಯಾವುದೇ ಒಂದು ಮನಪ್ರಜ್ಞೆ ಇಲ್ಲದೆ ಮಾತನಾಡುವುದು, ನಾಲ್ಗೆಯನ್ನ ದುರುಪಯೋಗ ಮಾಡಿಕೊಳ್ಳುವುದು ಪಾಪ. ಅದು ಒಂದು ಮಹಾಪಾಪ, ಮರೆಯಕೂಡದು. ಅದೇ ಸಿರಾಕನ ಗ್ರಂಥ 28ನೇ ಅಧ್ಯಾಯ 15ನೇ ವಚನ ಹೇಳುತ್ತೆ, ಈ ನಾಲಿಗೆ ರಾಷ್ಟ್ರಗಳನ್ನು ಬೇರ್ಪಡಿಸಿದೆ, ಸಮುದಾಯಗಳನ್ನ ಬೇರ್ಪಡಿಸಿದೆ, ಮನೆಗಳನ್ನ ಬೇರ್ಪಡಿಸಿದೆ, ಕುಟುಂಬಗಳನ್ನ ಬೇರ್ಪಡಿಸಿದೆ, ಸಾಮ್ರಾಜ್ಯಗಳನ್ನೇ ಬೇರ್ಪಡಿಸಿದೆ. ಪವಿತ್ರ ಗ್ರಂಥದಲ್ಲಿ ಹೇಳಿರುವಂತಹ ಮಾತುಗಳು. ಪ್ರಿಯ ಸಹೋದರ ಸಹೋದರಿಯರೇ, ಸ್ವಾರ್ಥತೆಯಿಂದ ನಾವು ಎಷ್ಟೊಂದು ನನಗೆ ಅಂದ್ಕೊಂಡು ನಾವು ಬಾಳ್ತೀವಿ. ನನ್ನ ಬಗ್ಗೆ ಯಾರೂ ಏನು ಮಾತನಾಡಕೂಡದು, ನನ್ನ ಬಗ್ಗೆ ಯಾರೂ ನೆಗೆಟಿವ್ ಆಗಿ ಮಾತನಾಡಬಾರ್ದು, ನನ್ನ ಬಗ್ಗೆ ಏನು ಕೆಟ್ಟದಾಗಿ ಹೇಳಬಾರ್ದು, ನನ್ನ ಬಗ್ಗೆ ಯಾರೂ ಸುಳ್ಳು ಹೇಳ್ಕೂಡ್ದು. ಆದರೆ ನಾನು ಮಾತ್ರ ಏನಾದರೂ ಹೇಳ್ಬೋದು, ಹೇಗಾದರೂ ಬರ್ಬೋದು, ಹೇಗಾದರೂ ಮಾತನಾಡ್ಬೋದು. ತಪ್ಪು. ದೇವರು ನಮಗೆ ಕೊಟ್ಟಿರುವಂಥ ನಾಲಿಗೆ ದೇವರ ಮಹಿಮೆಗಾಗಿ, ಇತರರ ಒಳಿತಿಗಾಗಿ, ಜವಾಬ್ದಾರಿಯಿಂದಾಗಿ ನಾವು ಇರಲಿಕ್ಕೆ ಅಂತ ಹೇಳೋದು ಮರೆಯಕೂಡದು. ದೇವರ ಸ್ವರೂಪದಲ್ಲಿ ಎರಡನ್ನು ಸೃಷ್ಟಿಸಿರುವಾಗ, ತನ್ನ ಉಸಿರನ್ನೇ ಊದಿ ನಮ್ಮನ್ನು ತನ್ನ ಒಂದು ಸ್ವರೂಪದಲ್ಲಿ ಸೃಷ್ಟಿಸಿರುವಾಗ ನಾವು ಇತರರನ್ನು ಗೌರವಿಸಬೇಕು. ಇತರರಿಗೆ ಬೇಕಾದಂಥ ಆ ಒಂದು ಪ್ರೀತಿ ಹಾಗೂ ಗೌರವವನ್ನು ನಾವು ತೋರ್ಪಡಿಸಬೇಕು. ಸುಳ್ಳು ಮಾತಾಡೋದು, ಕೆಟ್ಟ ಮಾತುಗಳನ್ನು ಹೇಳುವುದು, ಇಲ್ಲ ಸಲ್ಲದ ಊಹಾಪೋಹಗಳನ್ನು ನಾವು ಕ್ರಿಯೇಟ್ ಮಾಡುವುದು, ನಾಲಿಗೆಯಿಂದ ಮಾಡುವುದು ಬಹಳ ಬಹಳ ದುಷ್ಟವಾದ ಕಾರ್ಯ. ಪ್ರಿಯ ಸಹೋದರ ಸಹೋದರಿಯರೇ, ಈ ಪುಣ್ಯಕ್ಷೇತ್ರಕ್ಕೆ ಬಂದು ಈ ಭಕ್ತಿಯ ಕಾರ್ಯದಲ್ಲಿ ಭಾಗವಹಿಸಿ ಮನೆಗೆ ಹೋಗುವಾಗ ಮರೆಯದೆ ಸಂದೇಶವನ್ನು ತೆಗೆದುಕೊಂಡು ಹೋಗಿ. ಸಂತ ಅಂತೋಣಿಯವರ ನಾಲಿಗೆ ಅಳಿಯದೆ ಇನ್ನೂ ಇದೆ ಅಂತ ಹೇಳುವುದಾದರೆ, ಅದೇ ರೀತಿ ನಮಗೂ ದೇವರು ನಾಲಿಗೆಯನ್ನು ಕೊಟ್ಟಿರುವಾಗ ನಾವು ಒಳ್ಳೆಯ ಕಾರ್ಯಗಳಿಗಾಗಿ, ಒಳ್ಳೆಯ ವಿಷಯಕ್ಕಾಗಿ, ಇತರರ ಒಳಿತಿಗಾಗಿ, ನಮ್ಮ ದೇವರ ಮಹಿಮೆಗಾಗಿಯೇ ಬಳಸುವೆವು. ಯಾವ ಕ್ಷಣದಲ್ಲೂ ಮನಪ್ರಜ್ಞೆ ಇಲ್ಲದೆ ಸ್ವಾರ್ಥಕ್ಕಾಗಿ, ಹೆಸರನ್ನು ಹಾಳು ಮಾಡಲಿಕ್ಕಾಗಿ, ಸುಳ್ಳಿಗಾಗಿ, ಕೆಟ್ಟತನದಕ್ಕಾಗಿ ಮಾತಾಡಕೂಡದು, ಮಾತಾಡುವುದಿಲ್ಲ ಅಂತ ಹೇಳಿ ಒಂದು ಪ್ರತಿಜ್ಞೆಯನ್ನು ಮಾಡಿಕೊಂಡು ಹೋಗಿ. ಖಂಡಿತವಾಗ್ಲೂ ದೇವರು ನಮ್ಮನ್ನು ಆಶೀರ್ವದಿಸೋರು. ಪ್ರಿಯರೇ, ಇಲ್ಲಿ ನೀವೆಲ್ಲರೂ ಭಕ್ತಿಯ ಒಂದು ಹೃದಯದಿಂದ ಬಂದಿದ್ದೀರಿ.
ಎಷ್ಟೋ ಕೋರಿಕೆಗಳು ನಿಮ್ಮ ಹೃದಯದಲ್ಲಿದೆ. ನಿಮ್ಮ ಮನೆಗಾಗಿ, ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ಭವಿಷ್ಯಕ್ಕಾಗಿ ದೇವರು ಖಂಡಿತವಾಗ್ಲೂ ನಿಮ್ಮನ್ನು ಆಶೀರ್ವದಿಸೋರು, ಖಂಡಿತವಾಗ್ಲೂ ನಿಮ್ಮೆಲ್ಲ ಕೋರಿಕೆಗಳು ನೆರವೇರಿಸೋರು. ಆದರೆ ದೇವರ ಮಹಿಮೆಗಾಗಿ, ಇತರರ ಒಳಿತಿಗಾಗಿಯೂ ನಾವಿಂದಿಷ್ಟು ಒಳ್ಳೆಯ ಒಂದು ಮನೋಭಾವದಿಂದ ನಾವು ಬೆಳೆಯುವಾಗ, ಒಳ್ಳೆಯ ಹೃದಯದಿಂದ ನಾವು ಬಾಳುವಾಗ, ಒಳ್ಳೆಯತನದಿಂದ ನಾವು ಪ್ರಾರ್ಥಿಸುವಾಗ ಖಂಡಿತವಾಗ್ಲೂ ಸಿಕ್ಕುತ್ತೆ. ಮನದಲ್ಲಿ ವೈರಾಗ್ಯ, ಮನದಲ್ಲಿ ಅಸಮಾಧಾನ, ಮನದಲ್ಲಿ ಕ್ಷಮಾ ಗುಣ ಇಲ್ಲದೆ ಇದ್ದರೆ, ಮನದಲ್ಲಿ ನಮ್ಮದೇ ಆದಂಥ ಸ್ವಾರ್ಥತೆಯಿಂದ ಇದ್ದರೆ ಖಂಡಿತವಾಗ್ಲೂ ದೇವರು ಮೆಚ್ಚಿಕೊಳ್ಳುವುದಿಲ್ಲ. ಇಂಥ ಬಾಳು, ಇಂಥ ಬದುಕು ಖಂಡಿತವಾಗಲೂ ದೇವರು ಇಷ್ಟಪಡೋದಿಲ್ಲ. ದೇವರು ನಮ್ಮನ್ನು ಆಶೀರ್ವದಿಸಲಿ, ಪುಣ್ಯಕ್ಷೇತ್ರವನ್ನು ಆಶೀರ್ವದಿಸಲಿ. ಪುಣ್ಯಕ್ಷೇತ್ರದಲ್ಲಿರುವಂಥ ಗುರುಗಳನ್ನು, ಕನ್ಯಾಸ್ತ್ರೀಗಳನ್ನು, ಈ ಗ್ರಾಮವನ್ನು, ಗ್ರಾಮದಲ್ಲಿರುವಂಥ ಒಂದೊಂದು ಕುಟುಂಬವನ್ನು, ಈ ಊರಿಗೆ ಬಂದೋಗುವಂಥ ಎಲ್ಲ ಭಕ್ತಾದಿಗಳನ್ನು ದೇವರು ಆಶೀರ್ವದಿಸಲಿ. ಬೇಕಾದಂಥ ಅನುಗ್ರಹವನ್ನು ಹೆಚ್ಚು ಹೆಚ್ಚು ಕರುಣಿಸಲಿ ಅಂತೇಳಿ ನಮ್ಮ ಪ್ರಾರ್ಥನೆಯಾಗಿದೆ. ಆಮೆನ್. ವಿಶ್ವಾಸ ಪ್ರಮಾಣವನ್ನು ನಾವು ಎಲ್ಲರೂ ನಿವೇದಿಸೋಣ. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕೈಕ ಪುತ್ರ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾಮರಿಯದಲ್ಲಿ ಜನಿಸಿದರು. ಪೋನ್ಸಿಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೇ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ದೇವರಿಂದ ನಾವು ಪಡೆದಿರುವ ವರದಾನಗಳಿಗಾಗಿ ಅವರನ್ನು ಕೊಂಡಾಡಲು ನಾವಿಲ್ಲಿ ಒಂದಾಗಿ ಸೇರಿದ್ದೇವೆ. ಅವರು ಆಲಿಸಲು ಯೋಗ್ಯವಾದಂತಹ ಪ್ರಾರ್ಥನೆಗಳನ್ನು ನಮ್ಮಲ್ಲಿ ಪ್ರೇರೇಪಿಸಲಿ ಎಂದು ಯಾಚಿಸೋಣ. ಕರುಣಾಕರ ದಯ ಸಾಗರ ನೀಯಾಲಿಸು ಈ ಮೊರೆಯ. ಪವಿತ್ರ ಸಂಸ್ಕಾರ ಹಾಗೂ ಪ್ರಾರ್ಥನೆಯ ಮೂಲಕ ಪ್ರಭು ಕ್ರಿಸ್ತರ ರಕ್ಷಣಾ ಕಾರ್ಯದಲ್ಲಿ ಪ್ರತಿನಿತ್ಯವೂ ಪಾಲ್ಗೊಳ್ಳಲು ಕರೆ ಹೊಂದಿರುವ ವಿಶ್ವಗುರು ಫ್ರಾನ್ಸಿಸ್, ಧರ್ಮಾಧ್ಯಕ್ಷರುಗಳು, ಗುರುಗಳು, ಧಾರ್ಮಿಕ ಸಹೋದರ ಸಹೋದರಿಯರು ಈ ರಹಸ್ಯವನ್ನು ಧ್ಯಾನಿಸುವುದರೊಂದಿಗೆ ವಿಶ್ವಾಸದಲ್ಲಿ ಬೆಳೆದು ಎಲ್ಲ ಶ್ರೀ ಸಾಮಾರ್ಯನ್ನು ಅದೇ ವಿಶ್ವಾಸದಲ್ಲಿ ನಡೆಸಿ ಪವಿತ್ರತೆಯೆಡೆಗೆ ಕೊಂಡೊಯ್ಯಲು ಮಾರ್ಗದರ್ಶಕರಾಗಿರಲೆಂದು ಪ್ರಾರ್ಥಿಸೋಣ. ಇಂದು ದಿವ್ಯ ಬಲಿಪೂಜೆಯಲ್ಲಿ ಉತ್ತಮ ಪ್ರಬೋಧನೆ ನೀಡಿದ ಪರಮ ಪೂಜ್ಯ ಧರ್ಮಾಧ್ಯಕ್ಷರಾದ ಕೆ.ಎ. ವಿಲಿಯಂ ರವರಿಗಾಗಿ ಪ್ರಾರ್ಥಿಸೋಣ. ದಯಾಮಯ ದೇವರು ಇವರಿಗೆ ಉತ್ತಮ ಆರೋಗ್ಯ ಭಾಗ್ಯವನ್ನು ನೀಡಿ ಪ್ರಭುವಿನ ದ್ರಾಕ್ಷಾ ತೋಟದಲ್ಲಿ ಒಬ್ಬ ಉತ್ತಮ ಮೇಷಪಾಲಕರಾಗಿ ದುಡಿಯಲು ಹಾಗೂ ಸಾವಿರಾರು ಆತ್ಮಗಳನ್ನು ದೇವರೆಡೆಗೆ ಕರೆತರುವ ಶ್ರೇಷ್ಠ ಮೇಷಪಾಲಕರಾಗಿ ಜೀವಿಸಲು ಬೇಕಾದಂತಹ ಎಲ್ಲ ವರಗಳನ್ನು ಹಾಗೂ ಇವರು ಕೈಗೊಳ್ಳುವ ಪ್ರತಿಯೊಂದು ಕಾರ್ಯದಲ್ಲಿ ದೇವರ ಆಶೀರ್ವಾದವಿದ್ದು ಯಶಸ್ಸನ್ನು ದಯಾಮಯ ದೇವರು ನೀಡಲೆಂದು ಪ್ರಾರ್ಥಿಸೋಣ. ಈ ಪುಣ್ಯಕ್ಷೇತ್ರದ ಅಭಿವೃದ್ಧಿಗೆ ಉದಾರವಾಗಿ ಆರ್ಥಿಕ ನೆರವು ನೀಡಿದ ಎಲ್ಲ ದಾನಿಗಳನ್ನು ಮತ್ತು ಅವರ ಕುಟುಂಬಗಳನ್ನು
ದಯಾಮಯ ದೇವರು ಆಶೀರ್ವದಿಸಿ ಬೇಕಾದ ಎಲ್ಲ ವರಪ್ರಸಾದಗಳನ್ನು ನೀಡುವಂತೆ ಪ್ರಾರ್ಥಿಸೋಣ. ಅವರು ತಮ್ಮ ಕಾರ್ಯಕ್ಕೆ ನೂರ್ಮಡಿ ಫಲವನ್ನು ಪಡೆದು ಉತ್ತಮ ಆರೋಗ್ಯ ಭಾಗ್ಯ ಮತ್ತು ಕುಟುಂಬಗಳಲ್ಲಿ ಶಾಂತಿ ಮತ್ತು ಪ್ರೀತಿಯಿಂದ ಜೀವಿಸಲು ಬೇಕಾದ ವರಗಳನ್ನು ದಯಾಮಯ ದೇವರು ಕರುಣಿಸಲೆಂದು ಪ್ರಾರ್ಥಿಸೋಣ. ಕರುಣಾಕರ ದಯ ಸಾಗರ ನೀಯಾಲಿಸು ಎಲ್ಲ ಕುಟುಂಬಗಳಿಗಾಗಿ ಪ್ರಾರ್ಥಿಸೋಣ. ಎಲ್ಲ ಕುಟುಂಬಗಳು ತಮ್ಮಲ್ಲಿರುವ ದ್ವೇಷ, ಹಗೆತನ, ಸ್ವಾರ್ಥವನ್ನು ತೊರೆದು ಐಕ್ಯತೆ ಮತ್ತು ಅನ್ಯೋನ್ಯತೆಯನ್ನು ಬೆಳೆಸಿ ಪ್ರೀತಿ ವಿಶ್ವಾಸದ ಆದರ್ಶ ಜೀವನವನ್ನು ನಡೆಸಿ ದೈವ ವಾಕ್ಯವನ್ನು ಓದಿ ಧ್ಯಾನಿಸಿ ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿ ಅದರ ಚಿತ್ತಾನುಸಾರ ನಡೆಸುವಂತೆ ಪ್ರಾರ್ಥಿಸೋಣ. ವಿವಿಧ ರೋಗಗಳಿಂದ ನರಳುತ್ತಿರುವವರಿಗಾಗಿ, ಕೈದಿಗಳಿಗಾಗಿ, ದೀನ ದಲಿತರಿಗಾಗಿ, ನಿರ್ಗತಿಕರಿಗಾಗಿ, ನಿರಾಶ್ರಿತರಿಗಾಗಿ, ಅನಾಥ ಮಕ್ಕಳಿಗಾಗಿ ಹಾಗೂ ವಿಧವೆಯರಿಗಾಗಿ ಪ್ರಾರ್ಥಿಸೋಣ. ಇವರು ರೋಗ ರುಜಿನಗಳಿಂದ ಸೌಖ್ಯ ಹೊಂದಿ ತಮ್ಮ ಕಷ್ಟ ಸಂಕಷ್ಟಗಳಿಗೆ ಸರಿಯಾದ ನೆರವನ್ನು ಪಡೆದು ಎಲ್ಲ ಬಂಧನಗಳಿಂದ ಬಿಡುಗಡೆಯಾಗಿ ಕ್ರಿಸ್ತರನ್ನು ಸ್ತುತಿಸಿ ಕೊಂಡಾಡುವ ಸೌಭಾಗ್ಯವನ್ನು ಇವರಿಗೆ ಕರುಣಿಸಲೆಂದು ಪ್ರಾರ್ಥಿಸೋಣ. ಈಗ ನಮ್ಮ ಸ್ವಂತ ಅಭಿಪ್ರಾಯಗಳಿಗಾಗಿ ಪ್ರಾರ್ಥಿಸೋಣ. ಇಲ್ಲಿ ಬಂದಿರುವಂಥ ಭಕ್ತಾದಿಗಳ ಉದ್ದೇಶಕ್ಕಾಗಿಯೂ ಇಲ್ಲಿ ಬರಲಿಕ್ಕಾಗದೇ ಇರುವಂಥ ನೂರಾರು ಸಾವಿರಾರು ಭಕ್ತಾದಿಗಳ ಸದುದ್ದೇಶಕ್ಕಾಗಿಯೂ ಪ್ರಾರ್ಥಿಸೋಣ. ಪ್ರಭು, ನಿಮ್ಮ ಧರ್ಮಸಭೆಯ ಕೋರಿಕೆಗಳು ನಿಮ್ಮ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಲಿ. ಹೀಗೆ ನಮ್ಮ ಪುಣ್ಯ ಫಲಗಳ ಆಧಾರದ ಮೇಲಿನ ನಂಬಿಕೆಯಿಂದ ನಾವು ಕೇಳಲು ಅಸಾಧ್ಯವಾದುದನ್ನು ನಿಮ್ಮ ದಯೆಯಿಂದ ನಾವು ಪಡೆಯುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು, ಪುನೀತ ಅಂತೋಣಿಯವರ ಗೌರವಾರ್ಥ ನಿಮ್ಮ ಪೀಠದ ಮೇಲೆ ನಾವು ತಂದಿಟ್ಟಿರುವ ಈ ಕಾಣಿಕೆಗಳನ್ನು ಅಂಗೀಕರಿಸಿರಿ. ಹೀಗೆ ಈ ಪೂಜ್ಯ ರಹಸ್ಯಗಳ ಮೂಲಕ ಅವರನ್ನು ನೀವು ಮಹಿಮೆಪಡಿಸಿದಂತೆ ನಮಗೂ ಕ್ಷಮೆಯನ್ನು ದಯಪಾಲಿಸಿರಿ. ನಮ್ಮ ಪ್ರಭು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತನ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮ ಸಂತ ಅಂತೋಣಿಯವರ ಹಬ್ಬದಂದು ನಿಮ್ಮ ಧರ್ಮಸಭೆಯ ಹರ್ಷಗೊಳ್ಳುವಂತೆ ಆದೇಶಿಸುತ್ತೀರಿ. ಅಂತೆಯೇ ಅವರ ಪರಿಶುದ್ಧ ಜೀವನದ ಆದರ್ಶದಿಂದ ಅದನ್ನು ಬಲಪಡಿಸುತ್ತೀರಿ. ಅವರ ಬೋಧನೆಯಿಂದ ಅದನ್ನು ಸುಶಿಕ್ಷಿತಗೊಳಿಸುತ್ತೀರಿ. ಹಾಗೂ ಅವರ ಪ್ರಾರ್ಥನೆಗಳ ಪ್ರಯುಕ್ತ ಅದನ್ನು ಸುರಕ್ಷಿತವಾಗಿ ಕಾಪಾಡುತ್ತೀರಿ. ಆದುದರಿಂದ ದೂತ ಸಂತರ ಸಮೂಹದೊಂದಿಗೆ ನಾವು ನಿಮ್ಮ ಮಹಿಮಾ ಗೀತೆಯನ್ನು ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. ಪರಿಶುದ್ಧ ಪರಿಶುದ್ಧರು, ದೇವರು ಪರಿಶುದ್ಧರು, ಭೂಪರ ರಾಜಗೆ ಹೋಸಾನ, ಮಹೋನ್ನತ ದೇವಗೆ ಹೋಸಾನ. ಭೂಪರ ರಾಜಗೆ ಹೋಸಾನ, ಮಹೋನ್ನತ ದೇವಗೆ ಹೋಸಾನ. ಹೋಸಾನ 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 ಹೋಸಾನ. ಕರ್ತರ ನಾಮದಲ್ಲಿ ಬರುವವರು ಆಶೀರ್ವದಿತರು ಹೋಸಾನ. ಕರ್ತರ ನಾಮದಲ್ಲಿ ಬರುವವರು ಆಶೀರ್ವದಿತರು ಹೋಸಾನ. ಹೋಸಾನ 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 ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗಿಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಕೊನೆಯಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ
ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ಪರಮ ರಹಸ್ಯ. ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು, ರಕ್ಷಣೀಯ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ವಿಲಿಯಮರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೊಳಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೆಯೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ನಮ್ಮ ಪಾಲಕರಾದ ಸಂತ ಅಂತೋಣಿಯವರೊಂದು, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವೂ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುತ್ತೇವೆ. ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪವನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲಾ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಮೋಕ್ಷಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ.
ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆಂದು ಹೇಳಿದಿರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ಭಕ್ತಿ ವಿಶ್ವಾಸವು ನೀಕ್ಷಿಸಿರಿ. ನಮ್ಮೆಲ್ಲರಿಗೂ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯಮತೆಯನ್ನು ದಯೆಯಿಂದ ಆಲಿಸಿರಿ. ಯುಗಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕರ್ತರ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಕ್ರಿಸ್ತರ ಅಮರ ಜೀವನ, ಕ್ರಿಸ್ತರ ಶರೀರ ಮತ್ತು ರಕ್ತ ನಮ್ಮನ್ನು ಕಾಪಾಡಲಿ. ಆಮೇಲೆ ಆತ್ಮೀಯರೇ, ಈಗ ಪರಮಪ್ರಸಾದ ವಿತರಣೆ. ಪರಮಪ್ರಸಾದ ಒಂದು ಸಂಸ್ಕಾರ, ಇದು ಕಥೋಲಿಕ ಕ್ರೈಸ್ತರಿಗೆ ಮಾತ್ರ. ದಯಮಾಡಿ ಕಥೋಲಿಕ ಕ್ರೈಸ್ತರು ಮಾತ್ರ ಮುಂದೆ ಬಂದು ಪರಮಪ್ರಸಾದವನ್ನು ಸ್ವೀಕರಿಸಿರಿ. ಇತರ ಧರ್ಮದ ಸಹೋದರರು ಸಹೋದರಿಯರು ತಮ್ಮ ಸ್ಥಳದಲ್ಲಿಯೇ ಕುಳಿತು ಪ್ರಾರ್ಥಿಸಿರಿ. ಪರಮಪ್ರಸಾದವನ್ನ ಕರಗಳಲ್ಲಿ ನೀಡಲಾಗುವುದಿಲ್ಲ. ದಯಮಾಡಿ ನಾಲಿಗೆಯ ಮೇಲೆ ಮಾತ್ರ ಸ್ವೀಕರಿಸಿರಿ. ಪ್ರಿಯ ಸಹೋದರ ಸಹೋದರಿಯರೇ, ಸಾಕಷ್ಟು ಫಾದರ್ಸ್ಗಳು ಇರುವುದರಿಂದ ಪರಮಪ್ರಸಾದವನ್ನ ಸ್ವೀಕರಿಸಲು ದಯಮಾಡಿ ಅವರಿಗೆ ಅನುವು ಮಾಡಿಕೊಡಿ.
ಬಲಪಡಿಸಲು ಸಾಧನ ನಾನಾಗುವೆ. ಸಂಘರ್ಷ ಸಂಶಯ ಸಮಾಜಕ್ಕೆ ಸಾಂತ್ವನ ನೀನಾಗಲು, ಅನ್ಯಾಯ ಅಸತ್ಯ ಗಮನಿಸಲು ಸಾಧನ ನಾನಾಗುವೆ. ಜ್ಞಾನದ ಅರುಣೋದಯ, ನೀನು ಸತ್ಯದ ಸೂರ್ಯೋದಯ, ಈ ಜನತೆಯ ಉದ್ದಾರಕ್ಕೆ ನೀನು ಬಾ. ಬಾ ನನ್ನೊಳಗಿನ ಬಾ, ಬಾ ನನ್ನೊಡನುಡಿ ಬಾ, ನನ್ನೊಳನುಡಿ ಬಾ, ನನ್ನ ಕಾಲ ಬಾ, ನನ್ನಲ್ಲಿ ನೀನಾಗು ಬಾ. ನಂಬಿಕೆ ನಿನ್ನ ಮೂಲವರಿ. ಅಶಾಂತಿಯ ನೀಗವ, ನೀ ಶಾಂತಿಯ ನೀಡವ. ಅಶಾಂತಿಯ ನೀಗವ, ನೀ ಶಾಂತಿಯ ನೀಡವ. ನೀತಿಯ ದೂರವ, ನೀತಿಯ ಬೇಡಿವ. ಶಾಂತಿ ಚಂದ್ರನೇ ಬಾ, ಬಾ ನನ್ನಾತ್ಮಕ್ಕೆ ಬಾ. ಪ್ರಭುವೇ ಬಾ, ಪ್ರಭುವೇ ಬಾ, ನನ್ನ ದೊರೆಯೇ ಬಾ, ದೊರೆಯೇ ಬಾ. ಪೂರ್ತಿ ಸೂರ್ಯನೇ ಬಾ, ಬಾ ನನ್ನಾತ್ಮಕ್ಕೆ ಬಾ. ನಂಬಿಕೆ ನಿನ್ನ ಮೂಲವರಿ. ದುಷ್ಟತೆ ಮನದಲ್ಲಿ ಮೌನದಿ ಮನೆ ಮಾಡಿದೆ. ದುಷ್ಟತೆ ಮನದಲ್ಲಿ ಮೌನದಿ ಮನೆ ಮಾಡಿದೆ.
ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ಪುನೀತ ಅಂತೋಣಿಯವರ ಹಬ್ಬವನ್ನು ಕೊಂಡಾಡುತ್ತಿರುವ ಇಂದು ಸ್ವರ್ಗೀಯ ಔತಣದಲ್ಲಿ ಪಾಲುಗೊಳ್ಳುವ ನಮ್ಮೆಲ್ಲರಿಗೂ ಉನ್ನತದಿಂದ ಲಭಿಸುವ ಶಕ್ತಿಯನ್ನು ದೃಢಪಡಿಸಿ ಹೆಚ್ಚಿಸಿರಿ. ಹೀಗೆ ವಿಶ್ವಾಸದ ಕೊಡುಗೆಯನ್ನು ಸಮಗ್ರವಾಗಿ ಕಾಪಾಡಿಕೊಂಡು ನೀವು ನಮಗಾಗಿ ನಿರ್ಮಿಸಿರುವ ರಕ್ಷಣಾ ಪಥದಲ್ಲಿ ನಾವು ಮುನ್ನಡೆಯುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸ್ವರ್ಗೀಯ ತಾಯ್ನಾಡಿನ ಆನಂದವನ್ನು ಪಡೆಯುವಂತಾಗಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ನಿಮ್ಮಲ್ಲಿ ಸದಾ ನೆಲೆಸಲಿ. ಹೋಗಿ ಬನ್ನಿ, ಕ್ರಿಸ್ತರ ಶಾಂತಿ ನಿಮ್ಮಲ್ಲಿರಲಿ. ಉದಯಿಸಿದ ನಕ್ಷತ್ರವೇ, ತೋರ್ನಳ್ಳಿ ಗ್ರಾಮದಲ್ಲಿ ಮಿನುಗುವ ನಕ್ಷತ್ರವೇ, ಉತ್ತಮವಾದ ಗೋತ್ರದಲ್ಲಿ ಜನಿಸಿದ ಸಂತ ಅಂತೋಣಿಯವರೇ, ಉತ್ತಮವಾದ ಗೋತ್ರದಲ್ಲಿ ಜನಿಸಿದ ಸಂತ ಅಂತೋಣಿಯವರೇ, ಲಿಸ್ಬನ್ ಪಟ್ಟಣದಲ್ಲಿ ಉದಯಿಸಿದ ನಕ್ಷತ್ರವೇ. ಬನ್ನಿ ಬನ್ನಿ ತೋರ್ನಳ್ಳಿಗೆ, ಪುಣ್ಯಾಕ್ಷೇತ್ರಕ್ಕೆ, ಕೇಳಿ ಕೇಳಿ ಪುಣ್ಯವರಗಳನ್ನು ನಮ್ಮ ಪಾವನ ಸಂತರಲ್ಲಿ. ನಮ್ಮ ಪರಿಪಾಲಕ, ನಮ್ಮ ಪರಿಹಾರಕ, ನಮ್ಮ ನಿತ್ಯ ಕಾಯುವರು. ನಮ್ಮ ಪರಿಪಾಲಕ, ನಮ್ಮ ಪರಿಹಾರಕ, ನಮ್ಮ ನಿತ್ಯ ಕಾಯುವರು. ಲಿಸ್ಬನ್ ಪಟ್ಟಣದಲ್ಲಿ ಉದಯಿಸಿದ ನಕ್ಷತ್ರವೇ, ತೋರ್ನಳ್ಳಿ ಗ್ರಾಮದಲ್ಲಿ ಮಿನುಗುವ ನಕ್ಷತ್ರವೇ, ಉತ್ತಮವಾದ ಗೋತ್ರದಲ್ಲಿ ಜನಿಸಿದ ಸಂತ ಅಂತೋಣಿಯವರೇ, ಉತ್ತಮವಾದ ಗೋತ್ರದಲ್ಲಿ ಜನಿಸಿದ ಸಂತ ಅಂತೋಣಿಯವರೇ, ಕೊಂಡಾಡುವ ನಾವು ಕೊಂಡಾಡುವ ಸಂತ ಅಂತೋಣಿಯವರನ್ನು, ಕೊಂಡಾಡುವ ನಾವು ಕೊಂಡಾಡುವ ಸಂತ ಅಂತೋಣಿಯವರನ್ನು, ಕೊಂಡಾಡುವ ನಾವು ಕೊಂಡಾಡುವ ಸಂತ ಅಂತೋಣಿಯವರನ್ನು. ಸಂತರೇ, ನಮ್ಮ ಪರಿಪಾಲಕರೇ, ನಿಮ್ಮ ಬಳಿ ಓಡಿ ಬಂದಿಹ, ನಮ್ಮನ್ನು ಸಂತೈಸಿರಿ. la 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 la
ಹುಡುಕಿ ಬಂದೆನು ನಿಮ್ಮನೆ ನಾನು ಹುಡುಕಿ ಬಂದೆನು ನಿಮ್ಮ